ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪುರಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮೂವರನ್ನ ಸನ್ಮಾನಿಸಲಾಯಿತು. ಕೋವಿಡ್ ವಾರಿಯರ್ಸ್ ಆಗಿ ಸೇವೆಗೈದ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ದೀಪಕ್ ರೈ, ಜಾನಪದ ಭೂತಾರಾಧನೆ ಹಾಗೂ ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದ ಸುಬ್ಬಣ್ಣ ಪಂಡಿತ ಹಾಗೂ ವಿಭಿನ್ನ ಸಾಮರ್ಥ್ಯದವರ ಸೇವೆಗೈದು ತರಬೇತಿ ನೀಡುತ್ತಿರುವ ಮಾನವೀಯ ಗುಣ ಹೊಂದಿರುವ ಅಣ್ಣಪ್ಪ ಬಿಎಂ ಅವರನ್ನ ಈ ಬಾರಿಯ ತಾಲೂಕು ಮಟ್ಟದ ರಾಜ್ಯೋತ್ಸವದಂದು ಗುರುತಿಸಿ ಸನ್ಮಾನಿಸಲಾಯಿತು. ಶಾಸಕ ಸಂಜೀವ ಮಠಂದೂರು ಸಹಿತ ಅತಿಥಿಗಳು ಶಾಲು ಹೊದಿಸಿ ಸ್ಮರಣಿಕೆ ಫಲಪುಷ್ಪ ನೀಡಿ ಸನ್ಮಾನಿತರನ್ನ ಅಭಿನಂದಿಸಿದ್ರು. ಬಳಿಕ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು, ನಮ್ಮನ್ನ ಹೆತ್ತು ಹೊತ್ತ ತಾಯಿಗೆ ಸಮನಾದ ಭಾರತ ಮಾತೆ ತಾಯಿ ಭುವನೇಶ್ವರಿಯ ಋಣ ತೀರಿಸುವ ಒಂದೇ ಒಂದು ಅವಕಾಶ ನೀಡಿರುವ ದಿನ ಕನ್ನಡ ರಾಜ್ಯೋತ್ಸವವಾಗಿದ್ದು, ಕನ್ನಡದ ಇಂಪು ಕಂಪನ ಜಗತ್ತಿಗೆ ಪರಿಚಯಿಸಿದ ದಿನವಾಗಿ ಹೊರಹೊಮ್ಮಿದೆ ಎಂದರು. ಈ ಸಂದರ್ಭದಲ್ಲಿ 2019-20ನೇ ಸಾಲಿನಲ್ಲಿ ಕನ್ನಡ ಸರ್ಕಾರಿ ಪ್ರೌಢಶಾಲೆಯಿಂದ ಅತಿ ಹೆಚ್ಚು ಅಂಕ ಪಡೆದ ಮಧುಶ್ರೀ ಕೆಎಸ್, ಶ್ರೀದೇವಿಯನ್ ಹಾಗೂ ಭವ್ಯಶ್ರೀ ಅವರಿಗೆ ಸರ್ಕಾರದ ವತಿಯಿಂದ ಕೊಡುಗೆಯಾಗಿ ನೀಡಿದ ಲ್ಯಾಪ್ಟಾಪ್ ಅನ್ನು ಶಾಸಕರು ಹಸ್ತಾಂತರಿಸಿದರು. ಭಾರತ ನಮ್ಮ ಹೆತ್ತ ಹೊತ್ತ ತಾಯಿಗೆ ಸಮಾನ ಅಂತೇಳಿ ನಾವು ಭಾರತ ಮಾತೆಯನ್ನು ಪೂಜೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಭಾರತ ಮಾತೆಗೆ ಸರಿ ಸಮಾನ ಅಂತ ಇನ್ನೊಂದು ತಾಯಿ ಇದ್ರೆ ಅದು ತಾಯಿ ಭುವನೇಶ್ವರಿ. ಆ ಭುವನೇಶ್ವರಿಯ ಅನ್ನ ತಿಂದು ನೀರು ಕುಡಿದು ಗಾಳಿ ಸೇವಿಸಿ ನಾವು ಇವತ್ತು ಈ ಕನ್ನಡ ನಾಡಿನಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ತಾಯಿಯ ಋಣ ತೀರಿಸುವಂತ ನಮಗೆ ಒಂದೇ ಒಂದು ಅವಕಾಶ ಇರುವಂಥದ್ದು ಆ ಕನ್ನಡ ರಾಜ್ಯೋತ್ಸವದಂದು. ಆ ಕನ್ನಡ ರಾಜ್ಯೋತ್ಸವದಂದು ನಾವು ನಮ್ಮ ತಾಯಿಗೆ ಗೌರವವನ್ನು ಸಲ್ಲಿಸಿ ಪೂಜೆ ಸಲ್ಲಿಸಿ ಆ ತಾಯಿಯ ಆಶೀರ್ವಾದ ಪಡೆಯುವಂತ ದಿನವೇ ನವೆಂಬರ್ 1. ಆ ನವೆಂಬರ್ 1ರಂದು ಇವತ್ತು ಕನ್ನಡ ಇಂಪನ್ನು, ಕನ್ನಡದ ಕಂಪನ್ನು ಮತ್ತೊಮ್ಮೆ ಜಗತ್ತಿಗೆ ಪರಿಚಯಿಸಿದಂತ ದಿನ. ಈ ಸಂದರ್ಭ ವೇದಿಕೆಯಲ್ಲಿ ಸಹಾಯಕ ಆಯುಕ್ತ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಪಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು.